ಎಲ್ಲರೂ ಜೊತೆಯಾಗಿ ಓಂಕಾರ ಮಂತ್ರ ಹಾಗೂ ಯೋಗ ಮಂತ್ರವನ್ನು ಹೇಳುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಆರಂಭಿಸೋಣ. सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. ಧನ್ಯವಾದ. ಬಂದಿರತಕ್ಕಂತಹ ಅಕ್ಕಿ ಅಭ್ಯರ್ಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಪ್ರಸ್ತಾವನೆ ಮಾತುಗಳನ್ನಾಡಬೇಕಾಗಿ ಯೋಗ ಗುರುಗಳಾದ ಪ್ರಸಾದ್ ಪಾಣಾಜೆ ಇವರಲ್ಲಿ ಕೇಳಿಕೊಳ್ತೇವೆ. ಜಗದೊಡೆಯ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಪಡಮಟ್ಟು ಯೋಗಗುರು ಪತಂಜಲಿ ಪ್ರಣಾಮ ಮಾಡ್ತಾ, ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಪಂಜುಗುಡ್ಡೆ ಈಶ್ವರ ಭಟ್ರು ಅವರು ಬಂದ ನಂತರ ಪುತ್ತೂರಲ್ಲಿ ಏನೆಲ್ಲ ದೇವಸ್ಥಾನದಲ್ಲಿ ಗುಣಾತ್ಮಕ ಬದಲಾವಣೆ ಆಗಿದೆ ಅಂತ ನಾವು ಗಮನಿಸಿದ್ದೇವೆ. ಅವರು ಭಾಳಷ್ಟು ಸಮಯ ಮುಂದುವರಿಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ವಿಶೇಷವಾದಂಥ ಸ್ವಾಗತ. ಇನ್ನು ನಮ್ಮ ಮುಖ್ಯ ಇವತ್ತಿನ ಅತಿಥಿಗಳು, ಅವರ ಪರಿಚಯ ನನಗೆ ಮೊನ್ನೆ ಆಯ್ತಷ್ಟೇ. ಅವರ ಮನೆಯಲ್ಲಿ ನಮ್ಮ ಗಿರೀಶ್ ಮಳಿಯವರೊಟ್ಟಿಗೆ ಅವರ ಮನೆಗೆ ಹೋಗುವಾಗಲೇ ಒಂದು ಸಾತ್ವಿಕ ವೈಬ್ರೇಷನ್, ಭಾಳ ಖುಷಿಯಾಯಿತು. ಆಮೇಲೆ ಅವರು ನಮ್ಮನ್ನು ಒಳಗೆ ಬರಮಾಡಿಕೊಂಡು ಭಾಳಷ್ಟು ಹೊತ್ತು ಇದರ ವಿಷಯ ಮಾತಾಡಿದರು. ಅಷ್ಟಾಗ ಅವರ ಶ್ರೀಮತಿಯವರು ಬಂದರು. ಅವರು ಕೂಡ ನಮ್ಮನ್ನು ಇದು ಆಗಿ ಕಷಾಯ ಇದೆಲ್ಲ ಕೊಟ್ಟರು. ಆಮೇಲೆ ಅವ್ರು ಶ್ರೀಮತಿಯವರು ಮಾತಾಡ್ತಾರೆ. ನಾನು ಹೇಳಿದೆ, ಆಮೇಲೆ ದೇವಸ್ಥಾನದ ಪ್ರಸಾದ ರೂಪವಾಗಿ ನಾವು ಇಡ್ಲಿ ಎಲ್ಲ ಕೊಡ್ತೇವೆ, ನೀವು ತಿದ್ದು ತೆಕ್ಕೊಂಡು ಹೋಗಬೇಕು ಅಂತೇಳಿ. ಆಗ ಅವ್ರು ಎಂತ ಹೇಳಿದರು, 25 ವರ್ಷ ಆಯಿತು ಅವರು ಹೊರಗೆ ಏನು ಆಹಾರ ತೆಕ್ಕೊಳ್ಳೋದು, ಬೆಳ್ಳುಳ್ಳಿ ನೀರುಳ್ಳಿ ಸಹ ಮುಟ್ಟುವುದಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾರೆ. ಹಾಗಾಗಿ ಅವರಿಗೆ ಬೊಂಡ ತಂದು ಇಟ್ಟಿದ್ದಾನೆ. ಹಾಗಾಗಿ ಅವರಿವತ್ತು ಇದು ನಮಗೆ ಇನ್ನೂ ಗೊತ್ತಿಲ್ಲ, ಮುಂದಿನ ಕೂಡ ಅವರ ಮಾರ್ಗದರ್ಶನ ನಮಗೆ ಬೇಕಾಗ್ತದೆ. ಅವರನ್ನು ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಜಯಸೂರ್ಯ ರೈಗಳು ನಮ್ಮೊಟ್ಟಿಗಿರುವಂಥ ನಮ್ಮ ಗೌರವಾಧ್ಯಕ್ಷರು. ಅವರು ನಿನ್ನೆ ರಾತ್ರಿ ಮೈಸೂರಿಂದ ಬಂದದಷ್ಟೇ. ಅಲ್ಲಿ ದೊಡ್ಡ ಕಂಬಳವನ್ನು ಏರ್ಪಡಿಸುವ ಕಾರ್ಯಕ್ರಮದಲ್ಲಿದ್ದಾರೆ. ಮೊನ್ನೆ DK ಶಿವಕುಮಾರನ್ನೆಲ್ಲ ಕಂಡು ಬಂದದ್ದು. ಆದರೆ ಅವರು ಯಾವಾಗಲೂ ನಮ್ಮೊಟ್ಟಿಗಿರೋರು. ಇಲ್ಲ ಇದ್ರು ಫೋನ್ ಮಾಡಿದರೆ ಎಷ್ಟು ಬಿಸಿ ಇದ್ದರೂ ಕೂಡಲೇ ತೆಗಿತಾರೆ ಅವರು. ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಯೋಗ ಕೇಂದ್ರ ಅಧ್ಯಕ್ಷರು ಶ್ರೀ ಗಿರೀಶ್ ಮಳಿಯವರು, ಅವರ ಅನುಮತಿ ತಗೊಂಡು ನಾವೆಲ್ಲ ಕೆಲಸ ಮಾಡೋದು. ಅವರು ಯಾವಾಗಲೂ ಇದರಲ್ಲಿ ಲವಲವಿಕೆಯಿಂದ ಭಾವಿಸುವಂಥವ್ರು, ಡೈಲಿ ಯೋಗಾಸನ ಮಾಡುವವರು. ಅವರನ್ನು ಕೂಡ ನಿಮ್ಮೆಲ್ಲರ ಸ್ವಾಗತಿಸ್ತಾ, ಇಲ್ಲಿ ಬಂದಂಥ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಇವತ್ತಿನ ಕಾರ್ಯಕ್ರಮ ನಡೆಸುವಂಥ ತೇಜಸ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. 2015ರಲ್ಲಿ ಇಲ್ಲಿ ಆದಿತ್ಯವಾರ, ಅವತ್ತು ಕೂಡ ಆದಿತ್ಯವಾರ, ಆಮೇಲೆ ಆದಿತ್ಯವಾರ ಸಿಕ್ಕಿದ್ದು ಇವತ್ತೇ ವಿಶ್ವ ಯೋಗ ದಿವಸ ಪ್ರಾರಂಭ ಆಯಿತು. ಈ ವಿಶ್ವ ಯೋಗ ದಿವಸ ಹಿನ್ನೆಲೆ ಭಾಳ ರೋಚಕವಾಗಿದೆ. ಬಹುಶಃ 2013-14ನೇ ಅಂದಾಜು ಇರ್ಬೋದು. ನಮ್ಮ ಗುರುಗಳು ಡಾಕ್ಟರ್ HR ನಾಗೇಂದ್ರರು, ಯಾರು RSSನವರಿಗೆ ಗೊತ್ತಿರ್ಬೋದು, ಓವೇಶೇಷಾದ್ರಿಯವರ ಅಣ್ಣನ ಮಗ. ನಮ್ಮ ಮಾತೃ ಸಂಸ್ಥೆ ವಿವೇಕಾನಂದ ಯೋಗ ಕೇಂದ್ರ, ನೀವು ವ್ಯಾಸ ಅಂತೇಳಿ ಹಾಕಿದರೆ ಯೂಟ್ಯೂಬಲ್ಲಿ ಸಿಗ್ತದೆ. ಅವರು ಪೋರ್ಚುಗಲ್ಲಿಗೆ ಹೋಗಿದ್ದಾಗ ಅಲ್ಲಿ ಸ್ವಾಮಿ ಯೋಗಿ ಅಮೃತ ಸೂರ್ಯ ಅಂತೇಳುವನ್ನು ಭೇಟಿಯಾದರು. ಅವರಲ್ಲಿ ಆಗಾಗಲೇ ವಿಶ್ವಯೋಗವನ್ನು ಪ್ರಾರಂಭ ಮಾಡಿದ್ರು ದಿನವನ್ನು. ಅದು ಇವತ್ತಿನ ದಿವಸವೇ ಆಗಿತ್ತು 21. ಅದು ಯಾಕೆ ಅಂತ ಕೇಳಿದ್ರು. 21 ಲಾಂಗೆಸ್ಟ್ ಡೇ ಇನ್ ನಮ್ಮ ಕ್ಯಾಲೆಂಡರಲ್ಲಿ ಹಗಲಿರುವಂಥದ್ದು. ಇವತ್ತು ಅಲಾಸ್ಕಾದಲ್ಲಿ ಇಡೀ ದಿವಸ ಹಗಲೇ, ಅಮೇರಿಕಾದ ಅಲಾಸ್ಕಾದಲ್ಲಿ ಇದರ ವಿಶೇಷತೆ. ಆಮೇಲೆ ಇದರನ್ನು ಮೋದಿಯವರಿಗೆ ತಿಳಿಸಿದ್ರು, ಇದನ್ನು ಮಾಡಬೇಕು ಅಂತ. ಆಮೇಲೆ ಮೋದಿ ಅದನ್ನು ಪ್ರಬಲಗೊಳಿಸಲಿಕ್ಕೆ ರವಿಶಂಕರ್ ಗುರೂಜಿಯವರನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ ಮೋದಿಯವರಿಗೊಂದು ಮೆಮೊರಂಡಮ್ ಕೊಟ್ಟರು. ಮೋದಿಯವರು ಮಾತ್ರ ಕೆಲವೇ ದಿವಸದಲ್ಲಿ UN ಒಂದು ಭಾಷಣ ಮಾಡಲಿಕ್ಕಿತ್ತು. ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರು. ಪ್ರಸ್ತಾಪ ಮಾಡಲಿಕ್ಕೆ 3 ತಿಂಗಳು ಮೊದಲೇ ಅವರಿಗೆ ನಾವು ತಿಳಿಸ್ಬೇಕು UN
ಅದಕ್ಕೆ ಅವರೇನು ಮಾಡೋದು, ಅದಕ್ಕೆ ನಾಗೇಂದ್ರ ಮತ್ತೊಂದು ಉಪಾಯ ಹೇಳಿದರು, ನೀವು ಭಾಷಣದಲ್ಲಿ ಹೇಳಿಬಿಡಿ ಅಂತ. ಹಾಗಾಗಿ ಭಾಷಣ ಹೇಳಿದ ಕೂಡಲೇ ಅಲ್ಲಿದ್ದವರೆಲ್ಲ ಒಪ್ಪಿದರು. ಹಾಗೆ ಇವತ್ತು 198 ದೇಶದಲ್ಲಿ ವಿಶ್ವ ಯೋಗ ದಿನ ನಡೀತಾ ಇದೆ, ಇನ್ಕ್ಲೂಡಿಂಗ್ ಇಸ್ಲಾಂ ಕಂಟ್ರಿ. ಹಾಗಾದರೆ ಇದರ ಉದ್ದೇಶ ಏನು? ನಾವು ಯಾಕಾಗಿ ಇಲ್ಲಿ ಯೋಗ ತರಗತಿ ಮಾಡ್ತೇವೆ ಅಂದರೆ ಬರೀ ಆರೋಗ್ಯ, ಶಾರೀರಿಕವಾಗಿ ಆರೋಗ್ಯ ಅಲ್ಲ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ವೃದ್ಧಿಗೊಳಿಸುವಂಥದ್ದು. ಇದು ದಿನನಿತ್ಯ ನಮಗೆ ಯೋಗ ಅಂದರೆ ಕೆಲವರು ನಾನು ಯೋಗ ಮಾಡ್ತೇನೆ ಪ್ರಾಣಾಯಾಮ ಮಾಡೋದಿಲ್ಲ ಅಂತ ಹೇಳ್ತಾರೆ, ಅಸಂಬದ್ಧ ಮಾತು. ಯೋಗ ಅಂತ ಹೇಳಿದ್ರೆ ಯೋಗ ಮಾಡುವುದಲ್ಲ, ಯೋಗ ಆಗುವಂಥದ್ದು. ಇಲ್ಲಿ ಮತ್ತು ಪ್ರಾರಂಭದಲ್ಲಿ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು 2015ರಲ್ಲಿ. ನಮಗೆ ಅರಣ್ಯ ಇಲಾಖೆಯವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ರು. ಆಗ ಒಂದು 100ಕ್ಕಿಂತ ಮೇಲೆ ಅಲ್ಲ ಗಿಡಗಳನ್ನು ನಟ್ಟಿದ್ದೇವೆ ನಾವಿಲ್ಲಿ. 350 ಗಿಡಗಳನ್ನು, ರುದ್ರಾಕ್ಷಿ, ಇನ್ನೊಂದು ಬಂಟ ಕೇಪುಳ ಅಂತ ಹೇಳಿದರೆ ಅದು 2 ಗಿಡ ನಟ್ಟಿದ್ದೇವೆ. ಅದನ್ನು ಇಲ್ಲೆಲ್ಲಿ ಸಿಗುವುದಿಲ್ಲ. ಅದು ಕೊಡಿ ಮರಕ್ಕೆ ನಾಳೆ ಬೇಕಾಗುವಂಥದ್ದು, ನೇರ ಹೋಗುವಂಥದ್ದು. ಅದನ್ನು ಹೇಳಬಾರ್ದಿಲ್ಲ, ಆದರೆ ಹೇಳಲ್ಲ, ಉಪಾಯ ಇಲ್ಲ. ಉದ್ದೇಶಪೂರ್ವಕ ಬೆಂಕಿಟ್ಟು ಕೊಂದರು ಅದನ್ನು 1-2 ದಿವಸದಲ್ಲಿ. ಆ ವ್ಯಕ್ತಿ ಇತ್ತೀಚೆಗೆ ಕ್ಯಾನ್ಸರ್ ಆಗಿ ಸತ್ತೋದ್ರು ಇರಲಿ. ಆಮೇಲೆ ಹಲವಾರು ಗಿಡ ನಟ್ಟಿದ್ದೇವೆ. ಆದರೆ ನಾವು ಸೋಲುವುದಿಲ್ಲ. ಇಡೀ ಭಾರತದಲ್ಲಿ ನಾವು ನೋಡುವುದು ಗಿಡ ನಡ್ತೇವೆ ನಾವು, ಅದನ್ನು ನಮ್ಮ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತಿನ ಬರೋಕ್ಕೆ ಒಂದು ಕಾರಣಭೂಷ ಇದೇ ಇರ್ಬೋದು. ಇದು ಲಕ್ಷ್ಮಣ ಫಲ, ಆಮೇಲೆ ಮಾವು ಗಿಡ. ಒಂದು ಮಾವಿನ ಗಿಡ ನಮಗೆ ಫ್ರೀ ಸಿಕ್ಕಿತ್ತು ಗ್ರಾಫ್ಟೆಡ್, ಅದು 2 ದಿವಸದಲ್ಲಿ ಕದ್ದಿದ್ದಾರೆ, ಕೊರ್ಪಿ ತಗೊಂಡು ಹೋಗಿದ್ದಾರೆ ಅದನ್ನು. ಹಾಗಾಗಿ ಮುಂದಿನ ದಿವಸದಲ್ಲಿ ನಾವು ನೋಡೋದು ಅದು. ಈಗಂತೂ ಮಳೆ ಅಂತೂ ಅನುಕೂಲ ಇಲ್ಲ ನಮಗೆ, ನೋಡು ಮುಂದೆ ಹೇಗಾಗ್ತದೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುವುದು. ನಾವೆಲ್ಲ ಕಣ್ಣು ಮುಚ್ಚಿ 1 ನಿಮಿಷ ಆ ಭಗವಂತನಲ್ಲಿ ಪ್ರಾರ್ಥಿಸುವ, ಚೆನ್ನಾಗಿ ಮಳೆ ಆಗಲಿ, ಎಲ್ಲರಿಗೂ ಸುಖ ಸಂತೋಷ ಸಿಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಸ್ವಾಗತವನ್ನು ನೀಡುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ದೀಪ ಪ್ರಜ್ವಲನೆ, ದೀಪವನ್ನು ಬೆಳಗಿಸಬೇಕಾಗಿ ಶ್ರೀ ಪ್ರಕಾಶ್ ಖಂಡೇರಿ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶ ನಿವೃತ್ತ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೀಪ ಪ್ರಜ್ವಲಿಸುವುದರ ಮೂಲಕ ಇದೀಗ ಚಾಲನೆ ನೀಡುತ್ತಿದ್ದಾರೆ. ನಮ್ಮೆಲ್ಲರಲ್ಲಿರುವಂತಹ ಅಜ್ಞಾನವೆಂಬ ಕತ್ತಲು ದೂರ ಹೋಗಿ ಸುಜ್ಞಾನವಿರುವಂತಹ ಬೆಳಕು ನಮ್ಮೆಲ್ಲರ ಬಾಳಲ್ಲಿ ಬೆಳಗಿ ಬರಲಿ ಎಂದು ಆಶಿಸುತ್ತಾ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಸುಂದರವಾಗಿ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವುದರ ಮೂಲಕ ಇದೀಗ ಚಾಲನೆ ದೊರೆತಿದೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಪ್ರಕಾಶ್ ಖಂಡೇರಿ ಇವರ ಬಗ್ಗೆ ಪರಿಚಯವನ್ನು ಮಾಡಬೇಕಾಗಿ ಯುವ ವಕೀಲರಾದ ಶ್ರೀ ರಾಜನಾರಾಯಣ ಮಡಿ ಇವರಿಗೆ ಕೇಳಿಕೊಳ್ಳುತ್ತೇವೆ. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ಅತಿಥಿಗಳೇ ಹಾಗೂ ಸಭಿಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮೆಲ್ಲರ ನಡುವೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಾನ್ಯ ಶ್ರೀ ಪ್ರಕಾಶ್ ಖಂಡೇರಿ ಅವರನ್ನು ಪರಿಚಯಿಸುವ ಅವಕಾಶ ದೊರೆತಿರುವುದು ನನಗೆ ಅತ್ಯಂತ ಸಂತೋಷ ಮತ್ತು ಗೌರವದ ಸಂಗತಿಯಾಗಿದೆ. ಶ್ರೀ ಪ್ರಕಾಶ್ ಖಂಡೇರಿ ಅವರು 28 ಸೆಪ್ಟೆಂಬರ್ 1959ರಂದು ಶ್ರೀ ಬಾಬು ಬಂಗೇರ ಹಾಗೂ ಶ್ರೀಮತಿ ಗೌರಿ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದರು. ತಮ್ಮ ಪ್ರೌಢ ಶಿಕ್ಷಣವನ್ನು ಪೆರ್ಲದ SN ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿ ಇವರು ಪದವಿ ಶಿಕ್ಷಣವನ್ನು ಪುತ್ತೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಮಾಡಿರುತ್ತಾರೆ. ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ MA ಪದವಿ ಪಡೆದು ಬೆಂಗಳೂರಿನ VV ಪುರಂ ಕಾನೂನು ಮಹಾವಿದ್ಯಾಲಯದಲ್ಲಿ LLB ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದಿಂದ LLM ಪದವಿ ಗಳಿಸಿದರು. 1987ರಲ್ಲಿ ವಕೀಲರಾಗಿ ತಮ್ಮ ಕಾನೂನು ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ 1997ರಲ್ಲಿ ಕರ್ನಾಟಕ ನ್ಯಾಯಾಂಗ ಸೇವೆಗೆ ಸೇರ್ಪಡೆಗೊಂಡು ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನ್ಯಾಯದ ಪರವಾಗಿ ಸೇವೆ ಸಲ್ಲಿಸಿದರು. ತಮ್ಮ ದೀರ್ಘ ಮತ್ತು ವಿಶಿಷ್ಟ ನ್ಯಾಯಾಂಗ ಸೇವೆಯನ್ನು ಮಾಡುತ್ತಾ ಉಡುಪಿ ಜಿಲ್ಲೆಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ 31/7/2019ರಂದು ನಿವೃತ್ತರಾದರು. ನಿವೃತ್ತಿಯ ನಂತರವೂ ಅವರು ನ್ಯಾಯಾಂಗ ಕ್ಷೇತ್ರದಿಂದ ದೂರ ಉಳಿಯದೆ ಮಂಗಳೂರಿನ ಬಳಕೆದಾರರ ವೇದಿಕೆ ಅಂದರೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ತಮ್ಮ ಅಮೂಲ್ಯ ಅನುಭವವನ್ನು ಸುಮಾರು 4 ವರ್ಷ 3 ತಿಂಗಳುಗಳ ಕಾಲ ಸಮಾಜ ಸೇವೆಗೆ ಸಮರ್ಪಿಸಿದ್ದು 2024ರ ಜುಲೈ ತಿಂಗಳಿನಿಂದ ಸಂತೋಷ ಮತ್ತು ಸಂತುಷ್ಟದಿಂದ ಸಂಪೂರ್ಣವಾಗಿ ತಮ್ಮ ನಿವೃತ್ತಿ ಜೀವನವನ್ನು ಅನುಭವಿಸುತ್ತಿದ್ದಾರೆ. ಇಂತಹ ವಿಶಿಷ್ಟ ಸಾಧನೆಗಳ ಮೂಲಕ ನ್ಯಾಯಾಂಗ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಮಾನ್ಯ ಶ್ರೀ ಪ್ರಕಾಶ್ ಖಂಡೇರಿ ಇವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಧನ್ಯವಾದಗಳು.
ಶ್ರೀ ಪ್ರಕಾಶ್ ಕಳ್ಳೇರಿಯವರು ಉದ್ಘಾಟನಾ ಮಾತುಗಳನ್ನಾಡಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ಜಗತ್ತಿನ ಒಡೆಯನಾದಂತಹ ಜಗದೀಶ್ವರನಿಗೂ, ವಿಶ್ವದ ಒಡೆಯನಾದಂತಹ ವಿಶ್ವೇಶ್ವರನಿಗೂ, ಲೋಕದ ಒಡೆಯನಾದಂಥ ಲೋಕೇಶ್ವರನಿಗೂ, ಪ್ರಪಂಚದ ಒಡೆಯನಾದಂತಹ ಪರಮೇಶ್ವರನಿಗೂ, ಹತ್ತೂರ ಒಡೆಯನಾದಂತಹ ಮಹಾಲಿಂಗೇಶ್ವರನಿಗೂ ವಂದಿಸುತ್ತಾ ಈ ದಿನ ನಾವು ಜ್ಯೋತಿಯನ್ನು ಭಗವಂತನ ಮುಂದೆ ನಾವು ಬೆಳಗಿಸಿದ್ದೇವೆ. ಜ್ಯೋತಿ ಎಂದರೇ ಪರಮಾತ್ಮನ ಸಂಕೇತ, ಅಂದರೆ ಅವ ನಿರಾಕಾರ ಜ್ಯೋತಿ ಸ್ವರೂಪ. ಅದಕ್ಕಾಗಿ ನಾವು ಜ್ಯೋತಿಯನ್ನು ಬೆಳಗಿಸ್ತೇವೆ. ಈಗ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಇದನ್ನು ಆ ಬಗ್ಗೆ ಬಂದಿದ್ದೀರಿ. ಆ ಬಗ್ಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಯೋಗ ಗುರುಗಳೇ, ಎಲ್ಲ ಶಿಕ್ಷಕ ವೃಂದದವರೇ, ಯೋಗ ಶಿಕ್ಷಣ ನೀಡುವ ಶಿಕ್ಷಕರೇ, ಮಾತ್ರವಲ್ಲದೆ MC ತಮ್ಮ ವಕೀಲ ವೃಂದದವರೇ, ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ಅನುಗ್ರಹಿಸಲಿ ಅಂತ ಇನ್ನೊಮ್ಮೆ ಮಹಾಲಿಂಗೇಶ್ವರ ಹತ್ರ ನಾನು ಸಹ ಪ್ರಾರ್ಥಿಸುತ್ತೇನೆ. ಎಂದರೆ ಈ ಕಾರ್ಯಕ್ರಮ ಬಹಳ ಅತ್ಯವಶ್ಯಕವಿದೆ. ಇದು ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಇದರಲ್ಲಿ ಬಹಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯಾಕಂದರೆ ಈಗ ನಮ್ಮ ಒಂದು ಶರೀರಕ್ಕೆ ಆಹಾರ ಹೇಗೆ ಮುಖ್ಯನೋ ಅದೇ ರೀತಿ ಒಳ್ಳೆಯ ರೀತಿಯ ಚಟುವಟಿಕೆ ಮಾಡಬೇಕಾದರೆ ಯೋಗಾಸನ ಸಹ ಬಹಳ ಮುಖ್ಯ. ಯಾಕೆಂದರೆ ಈಗಿನ ವಾತಾವರಣದಲ್ಲಿ ಕಾಯಿಲೆಗಳು ಸಹ ಅತ್ಯಂತ ಒಂದಲ್ಲ ಒಂದು ರೀತಿಯ ಕಾಯಿಲೆಗಳು ಬರ್ತಾ ಇದೆ. ಅದನ್ನು ನಾವು ಎದುರಿಸಬೇಕಾದರೆ ದಿನನಿತ್ಯ ಅಟ್ಲೀಸ್ಟ್ 45 ನಿಮಿಷ ಆದರೂ ಬೆಳಗಿನ ಜಾವ ಅಥವಾ ಸಮಯ ಸಿಕ್ಕದಿದ್ದರೆ ಸಾಯಂಕಾಲ ಆದರೂ ನಾವು ಯೋಗಾಸನ ಅಂದರೆ ಯೋಗ ಮತ್ತು ಯೋಗಾಸನ ಮಾಡಬೇಕು. ಯೋಗ ಅಂತಂದರೆ ತಪಸ್ಸು, ಅಂದರೆ ಆವ ಯೋಗಿ ಜೀವ. ಯೋಗ ಅಂತಂದರೆ ಯೋಗ ಆಸನ, ನಾವು ಎಕ್ಸಸೈಸ್ ಬಾಡಿಗೆ ಇದು ಕೊಡೋದು, ಅದು ಯೋಗಾಸನ. ಅಂದರೆ ಯೋಗ ಅಂದರೆ ಆತ್ಮ ಪರಮಾತ್ಮನ ಮಿಲನಕ್ಕೆ ಯೋಗ ಅಂತ ಹೇಳ್ತಿದ್ದಾರೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಈ ಯೋಗಕ್ಕೂ ಯೋಗ ಆಸನಕ್ಕೂ ಬಹಳ ಮಹತ್ವ ಇದೆ. ಆದ್ದರಿಂದ ಈ ಯೋಗಾಸನವನ್ನು ನಾವು ಹೆಚ್ಚೆಚ್ಚು ಮಕ್ಕಳಿಗೆ ಸಹ ಪ್ರೋತ್ಸಾಹಿಸಬೇಕಾಗ್ತದೆ. ಯಾಕಂದರೆ ಒಬ್ಬ ಆದರ್ಶ ವ್ಯಕ್ತಿಯಾಗಬೇಕಾದ್ರೆ ಅವನಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೂಡ ಇರಬೇಕು. ಅದರ ಜೊತೆ ಈ ಯೋಗಾಸನ ಸಹ ಅತ್ಯವಶ್ಯಕ. ಯಾಕಂದರೆ ಒಳ್ಳೆಯ ಶರೀರ ಇದ್ದರೆ ಅವನು ಒಳ್ಳೆಯ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಮುಂದೆ ನಮ್ಮ ದೇಶದಲ್ಲಿ ಬರಬಹುದು. ಈಗಾಗಲೇ ನಾವು ನೋಡ್ತಿದ್ದೇವೆ ಆಹಾರ ಪದ್ಧತಿ. ನಾವೆಲ್ಲ ನಮ್ಮ ಒಳ್ಳೆಯ ರೀತಿಯ ಆಹಾರವನ್ನು ಬಿಟ್ಟು ನಾವು ಆ ಹೊರಗಿನ ಚೀನಾ ಅವರ ಮುಂತಾದ ಆ ಆಹಾರ ಪದ್ಧತಿ ಸಹ ಅದನ್ನು ನೀವೆಂದೂ ಬಳಸಬೇಡಿ. ಶುದ್ಧ ಆಹಾರ ನಮ್ಮ ಶುದ್ಧ ಶರೀರಕ್ಕೆ ಅದು ಅಷ್ಟೇ ಮುಖ್ಯವಿರ್ತದೆ. ಹಾಗಾಗಿ ಮನುಷ್ಯನಿಗೆ ಬರೇ ಸಂಪತ್ತು ಇದ್ದರೆ ಸಾಲದು, ಅವನಿಗೆ ಮೂರು ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಇದು ಮೂರೂ ಬೇಕಾಗ್ತದೆ. ಈ ಮೂರೂ ಬೇಕಾದರೆ, ಖುಷಿ ಇರಬೇಕಾದ್ರೆ, ಅವನ ಆರೋಗ್ಯ ಅಥವಾ ತಂದರುಸ್ತಿಯಾಗಿರಬೇಕಾದ್ರೆ ಪ್ರತಿದಿನ ಯೋಗಾಸನವನ್ನು ತಪ್ಪದೆ
ಮಾಡಬೇಕಾಗ್ತದೆ. ಈಗಾಗಲೇ ನಾವು ನೋಡ್ತಿದ್ದೇವೆ, ನಮ್ಮ ಹಿಂದಿನ ಪ್ರಧಾನಿಯಾದಂಥ ದೇವೇಗೌಡರು ಅವರು ಸಹ ಅತೀ ವಯಸ್ಸಿನಲ್ಲಿ ಸಹ ಅವರು ಯೋಗಾಸನವನ್ನು ತಪ್ಪದೆ ಮಾಡ್ತಿದ್ದರು. ಈಗಲೂ ಅವರು ಗಟ್ಟಿಮುಟ್ಟಾಗಿ ಅದರ ಆಲೋಚನಾ ಶಕ್ತಿ ಕೂಡ ಅವರಿಗೆ ಇದೆ. ಹಾಗೆಯೇ ನಮ್ಮ ಪ್ರಧಾನಮಂತ್ರಿ ನೋಡ್ರಿ, ನಮ್ಮ ನರೇಂದ್ರ ಮೋದಿಜಿಯವರು, ಅವರ ಆಹಾರ ಪದ್ಧತಿ, ಅವರ ಚಟುವಟಿಕೆ, ಇದೆಲ್ಲ ಏನು ತೋರಿಸ್ತದೆ ಅಂತಂದರೆ ಶಿಸ್ತುಬದ್ಧವಾದಂತಹ ಜೀವನ. ಒಬ್ಬ ವ್ಯಕ್ತಿ ಶಿಸ್ತುಬದ್ಧವಾದಂಥ ಜೀವನವನ್ನು ನಿರ್ವಹಿಸಬೇಕಾದ್ರೆ ಅವನು ಬೆಳಗಿನ ಜಾವ ಏಳಬೇಕು, ಬೆಳಗಿನ ಜಾವದಲ್ಲಿ ಯೋಗಾಭ್ಯಾಸ ಮಾಡಬೇಕು, ಯೋಗಾಸನ ಮಾಡಬೇಕು. ಇದು ನಮ್ಮ ಭಾರತದ ಸಂಸ್ಕೃತಿ. ಹಾಗಾಗಿ ಈ ಕಾರ್ಯಕ್ರಮ ಒಂದೇ ಕಡೆ ಅಲ್ಲ, ವಿಶ್ವದಲ್ಲೇ ಈಗ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ನಮ್ಮ ಆಧ್ಯಾತ್ಮಿಕ ಮತ್ತು ಯೋಗ ಶಿಕ್ಷಣ ಇದು ಮೊದಲಿಂದಲೇ ಇತ್ತು. ಕ್ರಮೇಣವಾಗಿ ನಾವು ಅವರ ಸಂಸ್ಕೃತಿಯನ್ನು ನಾವು ಫಾಲೋ ಮಾಡ್ತಾ ಬಂದೆವು. ಈಗ ಅವರಿಗೆ ಅರಿವಾಯಿತು ಭಾರತ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕೃತಿ ಅಂತ ಗೊತ್ತಾಗಿ ಅವರು ಕೂಡ ನಮ್ಮಂಥ ಈ ಯೋಗ ಆಸನವನ್ನು ಅವರು ಸಹ ದಿನನಿತ್ಯ ಮಾಡುತ್ತಿದ್ದಾರೆ. ಅದನ್ನೆಲ್ಲ ನಾವೆಲ್ಲ ಗಮನಿಸುತ್ತಿದ್ದೇವೆ. ಆದ್ದರಿಂದ ಈ ಬೊಜ್ಜು ನಿವಾರಣೆ ಅದೊಂದು ದೊಡ್ಡ ಕಾಯಿಲೆ ಆಗಿದೆ. ಈಗ ಬೊಜ್ಜು ಶರೀರದಲ್ಲಿ ಬರೋದು, ಆ ಬೊಜ್ಜು ನಿವಾರಣೆಗೆ ಕೂಡ ಬಹಳ ಮಂದಿ ಇಲ್ಲದ ಆಸ್ಪತ್ರೆಗೆ ಹೋಗಿ ಇಲ್ಲದ ಖರ್ಚು ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ನಿವಾರಣೆ ಆಗಬೇಕಾದ್ರೆ ಇಂಥ ಯೋಗಾಸನದಲ್ಲಿ ನಾವು ತೊಡಗಿದರೆ ನಮಗೆ ಯಾವುದೇ ರೀತಿಯ ಕಾಯಿಲೆ ಮುಂದೆ ಬರುವುದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳುತ್ತಿದ್ದೇನೆ. ಹಾಗಾಗಿ ಹೆಚ್ಚಿಗೆ ಮಾತಾಡಬಾರ್ದು ಅಂತ ಮೊದಲೇ ಹೇಳಿದ್ದಾರೆ. ಯಾಕಂದರೆ ಇದು ಯೋಗಾಸನ ಕಾರ್ಯಕ್ರಮ, ನಾನು ಮಾತಾಡಿದರೆ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಕಾರ್ಯಕ್ರಮ ಬಹಳ ಉಪಯುಕ್ತವಾದ ಕಾರ್ಯಕ್ರಮವಾದ ಕಾರಣ ಇದು ಪುತ್ತೂರಿನಲ್ಲಿ ಎಲ್ಲ ಕಡೆಯಲ್ಲಿ ಪಸರಿಸಲಿ ಮತ್ತು ಹೇಗೆ ದೀಪ ಒಂದು ಕಡೆಯಿಂದ ಬೆಳಗಿಸಿ ಇನ್ನೊಂದು ಕಡೆಗೆ ನಾವು ಹಚ್ಚಿದಾಗ ಅದು ಹೇಗೆ ಬೆಳಗುತ್ತದೋ ಆ ರೀತಿಯೇ ಈ ಯೋಗಾಸನ ಸಹ ಎಲ್ಲ ಕಡೆಯಲ್ಲಿ ಪಸರಿಸಲಿ ಅಂತ ನಾನು ಹತ್ತೂರ ಒಡೆಯನಾದಂತಹ ಮಹಾಲಿಂಗೇಶ್ವರನ ಇನ್ನೊಂದು ಸಲ ಪ್ರಾರ್ಥಿಸಿ ವಿರಾಮ ನೀಡುತ್ತೇನೆ. ಉದ್ಘಾಟಕರ ಮಾತುಗಳನ್ನಾಡಿದಂತಹ ಶ್ರೀ ಪ್ರಕಾಶ್ ಕಳ್ಳಿ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀ ಈಶ್ವರ ಭಟ್ ಮಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರ ಅಧ್ಯಕ್ಷತೆಯಲ್ಲಿ ಮಾತನಾಡುವುದಕ್ಕೆ ಕೇಳಿಕೊಳ್ಳುತ್ತೇವೆ. ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಎಲ್ಲ ಮಿತ್ರವೃಂದಕ್ಕೆ ನಮನವನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದ ವಿಶ್ವ ಯೋಗ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನ್ಯಾಯಾಧೀಶರುಗಳೇ, ಅಧ್ಯಕ್ಷರಾದ ಗಿರೀಶ್ ಮಳ್ಳಿಯವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮಗಳು ಬಂಧುಗಳೇ, ನಿರಂತರವಾಗಿ ನಮ್ಮ ಯೋಗ ಕೇಂದ್ರ ವಿಶ್ವ ಯೋಗ ದಿನಾಚರಣೆಯನ್ನು ನಮ್ಮ ಯೋಗ ಕೇಂದ್ರ ಪುತ್ತೂರು ಇದರ ವತಿಯಿಂದ 12ನೇ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಕಳೆದ ಸಲ ಕೂಡ ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೆವು. ನಮ್ಮ ಸಮಿತಿ ಬಂದು 1.5 ವರ್ಷ ಆಯಿತು ಅಷ್ಟೇ. ಆದರೆ ನಾವು ಫುಲ್ಲು ಸಹಕಾರ ಕೊಟ್ಟಿದ್ದೇವೆ. ಅದನ್ನು ಮಾತ್ರ ಉಳಿಸಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗಿದೆ. ಯಾಕಂದರೆ ಈ ನಮ್ಮನೆ ಸಸಿಯನ್ನು ಕದೀತಾರೆ, ಅದನ್ನು ಹಾಳು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದಿನ ದಿವಸಗಳಲ್ಲಿ ಈಗ ಮೊನ್ನೆ ಗಿರೀಶ್ ಮಳಿಯವರನ್ನ ಹತ್ರ ಹೇಳಿದರು, ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ. ಆಗ ನಾನು ಹೇಳಿದೆ, ಬೇಡ, ಈಗ ಸ್ವಲ್ಪ ನಿಧಾನ ಮಾಡುವ, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಜೀರ್ಣೋದ್ಧಾರ ಕೆಲಸಗಳು ಆಗ್ತಾ ಇವೆ. ಇವತ್ತೀಗ ಮಳೆ ಕೂಡ ಇಲ್ಲ. ಆದರೆ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತೇಳಿ ಮಾಡಿದ್ದೇವೆ, ಅದರ ಪ್ರಕಾರ ಇನ್ನು ನಡೆಸುವಂಥ ಕೆಲಸ ಮಾಡ್ತೇವೆ. ಕಳೆದ ಸಲ ಅವರು ಬಿಲ್ಲಪತ್ರೆ ಗಿಡ ಎಲ್ಲ ನೆಟ್ಟಿದ್ದರು. ಶಿವನಿಗೆ ಅತ್ಯಂತ ಮುಖ್ಯವಾದ್ದು ಬಿಲ್ಲಪತ್ರೆ. ಆ ಬಿಲ್ಲಪತ್ರೆ ಗಿಡ ಈಗ ಕೂಡ ಇಷ್ಟು ದೊಡ್ಡ ಆಗಿದೆ. ಅದಕ್ಕೆ ಬೇಲಿಯ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಹಾಗೆ ಇನ್ನೂ ಕೂಡ ಗಿಡ ನೆಡುವಂಥ ಕೆಲಸವನ್ನು ವಿಶ್ವ ಇವರ ವತಿಯಿಂದ ಆಗಬೇಕು. ಅದಲ್ಲದೆ ಇವತ್ತು ನಮ್ಮ ಹಲವಾರು ಸಂಘಟನೆಗಳು ಸೇರಿ ಯೋಗ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಆದರೆ ಇದರ ಪ್ರಯೋಜನ ಇಡೀ ಮಾನವ ಕುಲಕ್ಕೆ ಉಂಟು. ಇವತ್ತು ನಮ್ಮ ನ್ಯಾಯಾಧೀಶರು ಒಬ್ಬರು ಅವರು ದೀಪ ಬೆಳೆಸಿ ಉದ್ಘಾಟನೆ ಮಾಡಿದರು. ಅವರು ಒಬ್ಬರು ದೀಪ ಬೆಳಗಿಸಿದ್ದು, ಆದರೆ ಅದರ ಬೆಳಕು ನಮಗೆಲ್ಲರಿಗೂ ಬಂದಿದೆ.
ಹಾಗೆ ಇವತ್ತು ಈ ಯೋಗ ಅಂತ ಹೇಳೋದು ಎಲ್ಲ ನಮ್ಮ ದೇಶದಲ್ಲಿ ವಿವಿಧ ದೇಶಗಳಲ್ಲಿ ಇವತ್ತು ನಡೀತಾ ಇದೆ. ಅಂದರೆ ನಮ್ಮ ಮನುಷ್ಯನಿಗೆ ಆರೋಗ್ಯ ಎಂಬುದು ಬಹಳ ಮುಖ್ಯ. ಈ ಆರೋಗ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಯೋಗ ಬೇಕೇ ಬೇಕು. ಅಂಥ ಯೋಗವನ್ನು ಇವತ್ತು ನಮ್ಮ ವಿವಿಧ ಸಂಘಟನೆಗಳು ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಮುಂದಿನ ದಿವಸಗಳಲ್ಲಿ ಇಲ್ಲಿ ಇನ್ನೂ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತೇವೆ. ಸರಿಯಾದ ವ್ಯವಸ್ಥೆ ಅಂದರೆ ವಿಶಾಲ ವ್ಯವಸ್ಥೆ, ಯೋಗ ಮಾಡಲಿಕ್ಕೆ ಇಲ್ಲಿ ವಾಶ್ರೂಮಿನ ವ್ಯವಸ್ಥೆ ಇದರಲ್ಲಿ ಈಗ ಸರಿಯಾಗಿಲ್ಲ. ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇದೆ. ನೀವೆಲ್ಲರೂ ಇದರಲ್ಲಿ ಸಹಕರಿಸಬೇಕು. ಮುಂದಿನ ದಿವಸದಲ್ಲಿ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ನಿರಂತರವಾಗಿ ನಮ್ಮ ಮಹಾಲಿಂಗೇಶ್ವರ ದೇವರ ದೇವಮಾರು ಗದ್ದೆಯಲ್ಲಿ ನಡಿಬೇಕಂತೇಳಿ ಹೇಳುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲಿ. ಹಾಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಗಿರೀಶ್ ಮಳೆಯವರು ಮಾಡಲಿಕ್ಕೆ ಹೇಳಿದ್ದಾರೆ. ಅದರಂತೆ ಒಂದು ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನೀವೆಲ್ಲರೂ ನಿಮ್ಮ ಕಾರ್ಯಕ್ರಮದ ನಂತರ ಉಪಹಾರವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಇದೀಗ ಹೊಂದಿರತಕ್ಕಂತಹ ಎಲ್ಲರನ್ನು ಪ್ರೀತಿಯಿಂದ ಧನ್ಯವಾದದಲ್ಲಿ ಸಮರ್ಪಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗಿರೀಶ್ ಮಠಿಗೆ ವಕೀಲರ ಅಧ್ಯಕ್ಷ ಯೋಗ ಕೇಂದ್ರ. ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕಳೆದ 12 ವರ್ಷಗಳಲ್ಲಿಯೂ ನಮಗೆ ಪಂಜಿಗುಡ್ಡ ಈಶ್ವರ ಭಟ್ರವರು ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯವರು ನೀಡ್ತಾ ಬಂದಿದ್ದಾರೆ. ಈಗ ಅವರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ 2 ವರ್ಷದಿಂದ ನಮ್ಮ ಜೊತೆ ಸೇರಿಕೊಂಡ ನಂತರ ಮತ್ತಷ್ಟು ಹುಮ್ಮಸ್ಸಿನಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಅವರಿಗೆ ಇದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಈ ಕಾರ್ಯಕ್ರಮದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ಇದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ತಮ್ಮ ಸಹಕಾರ ಇನ್ನು ಮುಂದಕ್ಕೂ ಬೇಕು ಸರ್. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮೆಲ್ಲರನ್ನು ಸಹ ಉದ್ಯಮಿಸಿದ್ದೀರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಜೊತೆಗೆ ಉದ್ಘಾಟಿಸಿದ್ದು ಮಾತ್ರ ಅಲ್ಲ, ಒಬ್ಬ ಉನ್ನತ ಸ್ಥಾನದಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದರೂ ಸಹ ನಮ್ಮ ಜೊತೆಗೂ ಯಾವ ರೀತಿ ತಾವು ಬೇರೆಯುತ್ತೀರಿ ಎಂಬುದನ್ನು ಕಣ್ಣಾರೆ ಕಂಡಿದ್ದೇವೆ. ನಿಮ್ಮ ಮನೆಯಲ್ಲಿಯೂ ಸಹ ಆ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ. ತಮ್ಮ ಮನೆಯವರು ಸಹ ಅದೇ ರೀತಿ ತಮಗೆ ಸಾಥ್ ಕೊಟ್ಟುಕೊಂಡು ಆ ಒಂದು ನ್ಯಾಯಾಧೀಶರ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಅವರ ಕೊಡುಗೆ ಏನು ಅಂತ ಹೇಳೋದನ್ನು ನಾವು ಕಂಡುಕೊಂಡಿದ್ದೇವೆ. ಇವತ್ತು ಸಹ ಎಲ್ಲ ಮಟ್ಟದವರಿಗೂ ಸಹ ಅದು ತಲುಪುವ ರೀತಿಯಲ್ಲಿ ಸಂದೇಶವನ್ನು ನೀಡಿದ್ದೀರಿ. ಇನ್ನು ಮುಂದಕ್ಕೂ ಸಹ ನಿಮ್ಮ ನಿರ್ದೇಶನ, ಎಲ್ಲ ಸಲಹೆ ಸೂಚನೆಗಳು ನಮಗೆ ಯೋಗ ಕೇಂದ್ರಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಯೋಗ ಕೇಂದ್ರದ ಗೌರವಾಧ್ಯಕ್ಷರು ಶ್ರೀ ಜಯಸೂರ್ಯ ರೈ ಮಾದೋಡಿಯವರು, ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರು, ಫೌಂಡರ್ ಎಲ್ಲರೂ ಸಹ ತಾವೇ ಸರ್. ಹೀಗಿದ್ದರೂ ಸಹ ನಮ್ಮ ಈ ಯೋಗ ಕೇಂದ್ರ ಪುತ್ತೂರಿಗೆ ಮತ್ತು ಅವರಿಗೆ ಒಂದು ಬಹಳ ಅವಿನಾಭಾವ ಸಂಬಂಧ. ದೂರದ ಕಾಣಿಯೂರು, ಪುತ್ತೂರು ಎರಡು ಸಹ ಜೊತೆಯಾಗಿ ಯೋಗ ಕೇಂದ್ರವನ್ನು ಇಲ್ಲಿಯೂ ಸಹ ಕಾಣಿಯೂರಿನಲ್ಲಿಯೂ ಸಹ ಜೊತೆಯಾಗಿ ನಾವು ನಡೆಸ್ತಾ ಇದ್ದೇವೆ. ಅವರ ಸಹಕಾರದಿಂದ ನಾವು ಯಾವುದೇ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಬೋದು ಅಂತ ಹೇಳುವ ಒಂದು ಧೈರ್ಯದಿಂದ ಈ ಕಾರ್ಯಕ್ರಮವನ್ನು ಯಾವುದೇ ಒಂದು ಭಯ ಇಲ್ಲದೆ ನಾವು ಮುನ್ನಡೆಸ್ತಾ ಬಂದಿದ್ದೇವೆ. ಇವತ್ತು ಮೈಸೂರಿನಲ್ಲಿ ಕಂಬಳದ ಆಯೋಜನೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇದ್ದರೂ ಕೂಡ ಅಲ್ಲಿಂದ ಅದು ನಮ್ಮ ಕಾರ್ಯಕ್ರಮಕ್ಕಾಗಿ ಓಡೋಡಿ ಬಂದಿದ್ದಾರೆ ನಿನ್ನೆ ರಾತ್ರಿಯಿಂದ ಪ್ರಯಾಣ ಬೆಳೆಸಿ. ಹಾಗಾಗಿ ನಾವು ಅವರ ಹತ್ರ ಇವತ್ತು ವಿಶೇಷವಾಗಿ ಭಾಷಣ ಮಾಡಲಿಕ್ಕೆ ಅಂತೇಳಿ ಇವತ್ತು ದಯಮಾಡಿ ತಮ್ಮ ಹತ್ರ ಕೇಳಿಕೊಳ್ಳಿ, ನಾವು ಅಷ್ಟು ಪ್ರಯಾಣ ಮಾಡಿ ಬಂದು ಇನ್ನು ಇದರಲ್ಲಿ ಸಹ ನಿಮಗೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಜೊತೆ ಕೊಡ್ತಾ ನಮ್ಮನ್ನು ಬೆನ್ನು ತಟ್ಟಿ ಯಾವತ್ತೂ ಹುರಿದುಂಬಿಸುವಂತಹ ವ್ಯಕ್ತಿ ಶ್ರೀ ಜಯಸೂರ್ಯ ರೈ ಮಾದೋಡಿ ಮತ್ತು ಅವರ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕ ವೃಂದ, ಇವರಿಗೆಲ್ಲರೂ ಸಹ ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಯೋಗ ಕೇಂದ್ರದ ಯೋಗ ಗುರುಗಳು, ನಮ್ಮ ಪ್ರೀತಿಯ ಗೌರವದ ಯೋಗ ಗುರುಗಳು ಶ್ರೀ ಪ್ರಸಾದ್ ಪಾಣಾಜಿಯವರು. ಇವರ ಕನಸಿನ ಕೂಸು ಯೋಗ ಕೇಂದ್ರ ಪುತ್ತೂರು. ಹಾಗಿರುವಾಗ
ಅವರ ಬಗ್ಗೆ ನಾನು ಹೇಳಿರೋದು ಎಷ್ಟು ಹೇಳಿದರೂ ಸಹ ಕಡಿಮೆ. ಇಡೀ ಪುತ್ತೂರಿನವರಿಗೆ ಯೋಗ ಅಂತ ಹೇಳಿದರೆ ನೆನಪಾಗುವಂಥದ್ದು ಶ್ರೀ ಪ್ರಸಾದ್ ಪ್ರಾಣಾಜಿಯವರ ಅಂತ ಹೇಳಿ ಕಟ್ತಾರೆ. ಹಾಗಿರುವಾಗ ಅವರ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಇಲ್ಲ. ನನ್ನ ಗುರುಗಳು ಅಂತ ಹೇಳುವ ಅಭಿಮಾನ ಮಾತ್ರ ಯಾವತ್ತೂ ಇದೆ. ತಮಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ವಂದನೆಗಳು. ಸೇರಿದಂತೆ ಎಲ್ಲ ಯೋಗ ಮಿತ್ರರು, ನಿಮ್ಮ ಸಹಕಾರ ಇಲ್ಲದೆ ಈ ಕಾರ್ಯಕ್ರಮದ ಯಶಸ್ಸು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಒಂದೇ ಮಾತಿನಲ್ಲಿ ವಿದ್ಯಾರ್ಥಿ ವೃಂದಕ್ಕೆ ಇರ್ಬೋದು, ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಶ್ರೀ ತೇಜಸ್ ನಾಯಕ್ ವಕೀಲರಿರ್ಬೋದು, ಮತ್ತು ನಮ್ಮ ಎಲ್ಲ ಮಿತ್ರರು, ಯೋಗ ಮಿತ್ರರು, ಇವರಿಗೆಲ್ಲ ಒಂದೇ ಮಾತಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಇಡೀ ದೇವಳದ ಎಲ್ಲ ಅರ್ಚಕ ವೃಂದ ಇರ್ಬೋದು, ನೌಕರ ವರ್ಗ ಇರ್ಬೋದು, ಎಲ್ರಿಗೂ ಸಹ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದಂತಹ ತಮಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದಕ್ಕೆ ಸರಳ ಯೋಗಾಭ್ಯಾಸ ಆರಂಭ ಆಗ್ತದೆ. ಅದಾದ ಬಳಿಕ ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಡೆಯಲಿಕ್ಕಿದೆ. ಅದಾದ ಬಳಿಕ ಉಪಹಾರದ ವ್ಯವಸ್ಥೆಯೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಪ್ರಾರ್ಥನೆ ಈಗಾಗಲೇ ಆಗಿದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಳ್ಳಿ. ಅಂಗುಲಿ ಶಕ್ತಿ ವಿಕಾಸಕ ಮಾಡಿಕೊಳ್ಳಿ. ಅವರೊಟ್ಟಿಗೆ ಮಾಡಿ ಅಷ್ಟೇ. ಗಿರೀಶ್ ಮಳಿಯವರೊಟ್ಟಿಗೆ ಮಾಡಿ ಅಷ್ಟೇ. ಕೈ ಫುಲ್ ಸ್ಟ್ರೆಚ್ ಮಾಡೋದು ಅಷ್ಟೇ. ಯು ಫೀಲ್ ಯುವರ್ ಫಿಂಗರ್ಸ್, ಫಿಂಗರ್ ಟಿಪ್ಸ್, ಫಿಂಗರ್ ಜಾಯಿಂಟ್ಸ್ ಎಲ್ಲ ಬೆರಳುಗಳು ಬಿಡು, ಸರಿ ಸ್ಟ್ರೆಚ್ ಆಗಬೇಕು. ಅಂಗುಲಿ ಶಕ್ತಿ ವಿಕಾಸಕ ಇದೆಲ್ಲ ದೀನಂದರ ಬ್ರಹ್ಮಚಾರ್ಯ ಕೊಡುಗೆ. ಸರಿ, ನಿಲ್ಲಿಸಿ. ಕೈಯನ್ನೆಲ್ಲ ಜ್ಯೋತಿ ಬಿಡಿ. ಇನ್ನು ಮುಂದಿನ ಹಂತ, ಇದ್ರ ನಮ್ಮ ಮುಂದೆ ಮಣಿ ಬಂಧ ಶಕ್ತಿ ವಿಕಾಸಕ. ಮಣಿ ಅಂದರೆ ರಿಸ್ಟ್, ಬಂಧ ಅಂದರೆ ಲಾಕ್. ತಿರುಗಿಸಿ, ರೈಟ್ ಇಡೀವರೆಗೂ, ಹೆಬ್ಬೆರಳು ಒಳಗೆ, ಹೆಬ್ಬೆರಳು ಒಳಗೆ. ಇನ್ನು ವಿರುದ್ಧ ದಿಕ್ಕಿಗೆ, ಆ್ಯಂಟಿ ಕ್ಲಾಕ್ ವೈಸ್. ರಿಸ್ಟ್ ಮಾತ್ರ ತಿರುಗಬೇಕು. ಸರಿ, ಸಾಕು. ಗಮನಿಸಿ, ಕಣ್ಣು ಮುಚ್ಚಿ ಗಮನಿಸಿ. ಇನ್ನು ಕಪೋನಿ ಶಕ್ತಿ ವಿಕಾಸ. ಕಪೋನಿ ಅಂದರೆ ಎಲ್ಬೋ, ಹೀಗೆ ಇಟ್ಕೊಳ್ಳೋದು, ಸುಮ್ಮನೆ ಇಟ್ಕೊಳ್ಳೋದು ಅಷ್ಟೇ. ಅವರೊಟ್ಟಿಗೆ ತಿರುಗಿಸಿ. ಮೇಲೆ ಕೆಳಗೆ, ಇಲ್ಲಿ ಭುಜವನ್ನು ಗಮನಿಸಿ ಮತ್ತು ಭುಜ ತಿರುಗುವುದನ್ನು ಗಮನಿಸಿ. ಒಂದು 10 ಸಲ ಮೇಲೆ, ಮತ್ತೊಂದು 10 ಸಲ ಮೇಲೆ ವಿರುದ್ಧ ದಿಕ್ಕಿಗೆ ಮಾಡುವ. ಇನ್ನು ರಿವರ್ಸ್ ಗಮನಿಸ್ತಾ ಮಾಡಬೇಕು. ನಿಲ್ಲಿಸಿ, ವಿಶ್ರಾಂತಿ. ಸೊಂಟದ ಮೇಲೆ ಕೈ ಅಂಗೈಯನ್ನಿಟ್ಟುಕೊಳ್ಳಿ. ಸೊಂಟ ತಿರುಗಿಸೋದು. ಪಾದಗಳು ಸ್ವಲ್ಪ ದೂರ ಇದ್ದರೂ ತೊಂದರೆ ಇಲ್ಲ, ಒಳ್ಳೆಯದು ಕೂಡ. ಸ್ವಲ್ಪ ಹೆಚ್ಚು ಬೇಡ, ಅರ್ಧ ಗೇಣು ತಿರುಗಿಸಿ. ಅವರೊಟ್ಟಿಗೆ ತಿರುಗಿಸಿ. ಮೊದಲು ಕ್ಲಾಕ್ ವೈಸ್, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್. ಪ್ರದಕ್ಷಿಣೆ, ಆಮೇಲೆ ಅಪ್ರದಕ್ಷಿಣೆ. ಬಗ್ಗಿಸೋದು ಅಷ್ಟೇ. ಬಗ್ಗಿಸೋದು ನೇರ ಮಾಡೋದು. ಕೈಯ ಸ್ಪರ್ಶ, ಮೊಣಕಾಲು ಬಗ್ಗಿಸುವುದನ್ನು ಗಮನಿಸಿ ಅಷ್ಟೇ. ಇನ್ನು 2 ಕಾಲನ್ನು ಒಂದು ಗೇಣು ದೂರ ಇಟ್ಕೊಳ್ಳಿ. ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿ. ಮನಸ್ಸು ಒಟ್ಟಿಗೆ ಹೋಗಬೇಕು. ಮನಸ್ಸು ಒಟ್ಟಿಗೆ ಹೋದರೆ ಮಾತ್ರ ಅದು ಯೋಗಾಸನ ಆಗುವಂಥದ್ದು. ವಿರುದ್ಧ ದಿಕ್ಕಿಗೆ. ಸಾಕು, ನಿಲ್ಲಿಸಿ. ಇನ್ನು ಪವನ ಮುಕ್ತ ಕ್ರಿಯೆ, ಅದನ್ನು ಒಮ್ಮೆ ತೋರಿಸ್ತಾರೆ ಮಲಗಿ, ಅದನ್ನು ನೋಡ್ಕೊಳ್ಳಿ. ಅಲ್ಲೇ ಇರಿ ಈಗ. ಆಮೇಲೆ ಅದೇ ಥರ ಮಾಡಿರಾಯ್ತು, ಒಮ್ಮೆ ನೋಡ್ಕೊಳ್ಳಿ. ಆಮೇಲೆ ಸಾಧ್ಯ ಆದರೆ ಗದ್ದವನ್ನು ಅದಕ್ಕೆ ತಾಗಿಸುವಂಥದ್ದು. ಸಾಧ್ಯ ಆದರೆ ಹೆಚ್ಚು ಒತ್ತಡ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಕಾಲಲ್ಲಿ ಮಾಡುವಂಥದ್ದು. ಇದು ಗ್ಯಾಸ್ ಟ್ರಬಲಿಗೆ, ಹೊಟ್ಟೆ ಬೊಜ್ಜು ಕರಗಲಿಕ್ಕೆ, ಆಮೇಲೆ ಜೀರ್ಣ ಸರಿಯಾಗಲಿಕ್ಕೆಲ್ಲ ಭಾಳ ಒಳ್ಳೆಯದು. ಸರಿ, ಮಲಗಿ. ಎದ್ದು ಕೂತ್ಕೊಳ್ಳಿ. ಆಮೇಲೆ ಪ್ರವೀಣಕ್ಕ ಮೇಲೆ ಬನ್ನಿ. ಈಗ ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡ್ತೇವೆ. ಸೂರ್ಯ ನಮಸ್ಕಾರ ಯೋಗಾಸನವಲ್ಲ, ಪ್ರಾಣಾಯಾಮವಲ್ಲ. ಅದು 2 ಪ್ರಯೋಜನ ಇದರಲ್ಲಿ ಸಿಗ್ತದೆ. ಕ್ರಮಬದ್ಧ ಉಸಿರಾಟವಿದೆ, ಹಲವಾರು ಆಸನದ ಭಂಗಿಗಳು ಇದರಲ್ಲಿ ಬರ್ತದೆ.
ಸೂರ್ಯ ನಮಸ್ಕಾರ ಪ್ರಾರಂಭದಲ್ಲಿ ವಿಪರೀತ ಬೆನ್ನು ನೋವಿದ್ದವರು, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಎಲ್ಲ ಮಾಡಬಾರ್ದು. ಮತ್ತು ಯಾರು ಮಾಡ್ಬೋದು ಸಾಧಾರಣ. ವಿಶ್ರಾಂತಿಗೆ ಬೇಕಾ ಹೆಚ್ಚಾಗಿ ಸೇರಿಸಿಕೊಂಡಿದ್ದೇವೆ ನಾವು ಅಷ್ಟೇ. ನಿಂತುಕೊಳ್ಳಿ, ಎದ್ದು ನಿಂತುಕೊಳ್ಳಿ. ಬಟ್ಟೆಯ ಮುಂದೆ ಒಂದು ಅರ್ಧ ಫೀಟ್ ಹಿಂದೆ ನಿಂತುಕೊಳ್ಳಿ. ಬಟ್ಟೆಯ ಮುಂದೆ ಒಂದು ಅರ್ಧ ಫೀಟ್ ಹಿಂದೆ ನಿಂತುಕೊಳ್ಳಿ. ಪ್ರಾರ್ಥನೆ ನನ್ನೊಟ್ಟಿಗೆ ಹೇಳಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ನಾನು ಹೇಳಿದ ಮಂತ್ರವನ್ನು, ಬೀಜ ಮಂತ್ರವನ್ನು ಗಟ್ಟಿಯಾಗಿ ಹೇಳಿ. ಕೈ ಪ್ರಣಾಮ ಸ್ಥಿತಿ. ಓಂ ರಾಂ ಮಿತ್ರಾಯ ನಮಃ. ಓಂ ರಾಂ ಮಿತ್ರಾಯ ನಮಃ. ಇಲ್ಲಿ ಪ್ರಯಾಣಕ ಮಾಡ್ತಾರೆ, ಅದನ್ನು ನೋಡಿಕೊಂಡು ಅದೇ ರೀತಿ ಮಾಡಿ. ಏಕಂ ಹೇಳುದು ಬೇಡ, ಕೈ ಪ್ರಣಾಮ ಸ್ಥಿತಿಲಿರಬೇಕು. ಏಕಂ ಮಾಡಿ, ಒಟ್ಟಿಗೆ ಮಾಡಿ. ಏಕಂ ಮಾಡಿ ಮಾಡಿ ಮಾಡಿ. ಏಕಂ ಅಲ್ಲ, ಆನೆ ಒಟ್ಟು ಮಾಡಿ. ದ್ವಿ ಕೂಡಿದಷ್ಟು ಮಾತ್ರ ಇದ್ರ ಬಗ್ಗೆ. ಮೊಣಕಾಲು ನೇರ ಇರಬೇಕು, ಒತ್ತಡ ಹಾಕಬೇಡಿ. ತ್ರೇಣಿ ಬಲಗಾಲು ಹಿಂದೆ, ಮೊಣಕಾಲು ತಾಗಬೇಕು ನೆಲಕ್ಕೆ. ಚತ್ವಾರಿ ಎಡಗಾಲು ಹಿಂದೆ, ಶರೀರ ನೇರ. ಪಂಚ ಮೊಣಕಾಲ ಕೆಳಗೆ, ಪೃಷ್ಠ ಹಿಂದೆ, ಶಶಾಂಕಾಸನ. ಇದು ನಾವು ವಿಶೇಷವಾಗಿ ಅಳವಡಿಸ್ಕೊಂಡದ್ದು. ಎದುರು ನೋಡಿ, ಎದುರು ನೋಡಿ. ಬೇಕು, ಮೂಗು ಮುಟ್ಟಬಾರ್ದು, ಎದೆ ಮುಟ್ಟಬೇಕು, ಹೊಟ್ಟೆ ಮುಟ್ಟಬಾರ್ದು. ಈಗ ನಿಮಗೆ ಕೂಡಿದಾಗೆ ಮಾಡಿ, ಏನೂ ತೊಂದರೆ ಇಲ್ಲ. ಸಪ್ತ ಶರೀರ ಮುಂದೆ ದುಡಿ ಮೇಲಕ್ಕೆ ತಗೊಳ್ಳಿ. ಸರ್ಪದ ಹಾಗೆ ಮೇಲೆ ಬರಬೇಕು. ಅಷ್ಟ ಒಳಗೆಳ್ಕೊಳ್ಳಿ. ಕಾಲಿನ ಬದಿಗೆ ನೋಡಿ, ಹಿಮ್ಮಡಿಯನ್ನು ನೋಡಿ, ಕಾಲಿನ ಬೆರಳುಗಳನ್ನು ನೋಡಿ. ಓಂ ಹ್ರೂಂ ಸೂರ್ಯ ಓಂ ಹ್ರೈಂ ಭಾನವೇ ನಮಃ. ಓಂ ಹ್ರೈಂ ಭಾನವೇ ನಮಃ. ದ್ವಿ ಉಸಿರು ಬಿಡಿ. ತ್ರೀಣಿ ಉಸಿರು ತೆಕ್ಕೊಳ್ತಾ ಎಡಗಾಲು ಹಿಂದೆ, ಎಡಗಾಲು ಹಿಂದೆ. ಪಂಚ ಉಸಿರು ತೆಕ್ಕೊಳ್ಳಿ, ಉಸಿರು ಬಿಡಿ, ಶಶಾಂಕಾಸನ. ಧನ್ಯವಾದ. ಅಲ್ಲೇ ಮಲಗಿ, ಶವಾಸನದಲ್ಲಿ ಮಲಗಿ. ಕಣ್ಣು ಮುಚ್ಚಿ, ಕೈ ಕಾಲು ದೂರ, ಬಾಯಿ ಮುಚ್ಚಿ, ಎಲ್ಲ ಭಾಗಗಳನ್ನು ಹಗುರ, ಟೋಟಲಿ ರಿಲ್ಯಾಕ್ಸ್. ಶರೀರದ ಎಲ್ಲ ಭಾಗಗಳನ್ನು ಗಮನಿಸಿ. ಹಗುರ ಬಿಡಿ, ಸಡಿಲ ಬಿಡಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಕೂಡದವರು ಬಲಾತ್ಕಾರ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟಾಗ್ತೋ ಅಷ್ಟೇ ಮಾಡಿ. ಪ್ರಾರಂಭದಲ್ಲಿ ಅರ್ಧ ಕಟಿ ಚಕ್ರಾಸನ ಒಟ್ಟಿಗೆ ಮಾಡುವ ಸ್ಥಿತಿ ಅಂದರೆ ಕೈಗಳ ಹತ್ತಿರ, ಕಾಲುಗಳ ಹತ್ತಿರ. ಉಸಿರು ತೆಕ್ಕೊಳ್ತಾ ನಿಮ್ಮ ಬಲಗೈ ಮೇಲಕ್ಕೆ ಬರಲಿ. ಅವರ ಸ್ಪೀಡ್ನೊಟ್ಟಿಗೆ ಮಾಡಿ. ಇನ್ನು ರಿಸ್ಟನ್ನು ತಿರುಗಿಸಿ, ಕಣ್ಣು ಮುಚ್ಚಿಬೇಡಿ. ಈಗ ಕೈಯನ್ನು ಮೇಲಕ್ಕೆ ಇಳ್ಕೊಳ್ಳಿ. ಇನ್ನು ಎಡಬದಿಗೆ ಬಗ್ಗಿ. ವಿ. ಇನ್ನು ಬೇಕಾದ್ರೆ ಕಣ್ಣು ಮುಚ್ಚಿ ಸರಾಗಾಗಿ ಶ್ವಾಸೋಚ್ಛ್ವಾಸ ಮಾಡಿ. ಎಲ್ಬೋ ಬೆಂಡಾಗಬಾರ್ದು. ಕೈ ಬಿಡಲಿಕ್ಕೆ ಆಗಲಿಲ್ಲ ಇಲ್ಲಿ. ಚತ್ವಾರಿ ಕೈ ಬಿಡಿ, ಗಮನಿಸಿ. ಇನ್ನು ರಿಸ್ಟನ್ನು ಟ್ವಿಸ್ಟ್ ಮಾಡಿ. ಇನ್ನು ಬಿಡಿ, ಫ್ರೀ ಬಿಡಿ. ವಿಶ್ರಾಂತಿ. ಮೇಲೆ ಮಾಡಿ. ಉಸಿರು ತೆಕ್ಕೊಳ್ತಾ ಮೇಲೆ ಮಾಡಿ. ಟ್ವಿಸ್ಟ್ ಮಾಡಿ. ಕೈಯನ್ನು ಎಳ್ಕೊಳ್ಬೇಕು. ಮತ್ತೆ ಬಲ ಬದಿಗೆ ಸ್ವಲ್ಪ ಬಗ್ಗಿ, ಅರ್ಧ ಕಟ್ಟಿ ಅಷ್ಟೇ ಬಗ್ಗಬೇಕು. ತ್ರೇಣಿ ಮೇಲಕ್ಕೆ ಬನ್ನಿ. ಚತ್ವಾರಿ ನಿಧಾನಕ್ಕೆ ಕೈ ಬಿಡಿ.
ವಿಶ್ರಾಂತಿ, ಎಲ್ಲ ಹಗುರ ಬಿಡಿ. ಇನ್ನು ತ್ರಿಕೋನಾಸನಕ್ಕೆ ನಿಮ್ಮ ಸ್ವಲ್ಪ ಎಡಬದಿಗೆ ಬನ್ನಿ, ಬಲಬದಿಗೆ ಹೋಗಲಿಕ್ಕೆ ನಿಮ್ಮ ಎಡಬದಿಗೆ ಕೂತ್ಕೊಳ್ಳಿ. ಒಟ್ಟಿಗೆ ಮಾಡಿ, ಕೈ ಮೇಲೆ ಬರಬೇಕು, ಒಟ್ಟಿಗೆ ಕೈ ಕಾಲು ಮೇಲೆ. ಬಲಬದಿಗೆ ಬಗ್ಗಿ ಕಣ್ಣು ಎಡ ಅಂಗೈಯನ್ನು ನೋಡಬೇಕು. ಕಣ್ಣು ಅದು ಪರಿವೃತ್ತ ಆಸನ ಆಯಿತು. ತ್ರಿಕೋನಾಸನ. ತ್ರೇಣಿ ಉಸಿರು ತೆಕ್ಕೊಳ್ತಾ ಮೇಲೆ, ಚತ್ವಾರಿ ಕೈ ಕಾಲು ಸೇರಿಸಿ. ಇನ್ನು ಬಲಬದಿಗೆ ಬನ್ನಿ, ಎಡಬದಿಗೆ ಹೋಗಲಿಕ್ಕೆ. ಏಕಂ ಉಸಿರು ತೆಕ್ಕೊಳ್ಳಿ, ತ್ರಿಕೋನಾಸನ. ಕೈ ಕಾಲು ಒಟ್ಟಿಗೆ, ಆಗಿನ ವಿರುದ್ಧ ದಿಕ್ಕಿಗೆ ಬಗ್ಗೆ ಉಸಿರಾಟ ಸರಾಗ. ಕೈ ಹಿಂದೆ ಇಟ್ಟು ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ, ಕಾಲು ನೀಡಿ, ಕಾಲು ದೂರ ಇಟ್ಕೊಳ್ಳಿ, ಕೈ ಹಿಂದೆ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡಿ, ಸ್ವಲ್ಪ ಹೊತ್ತು ವಿಶ್ರಾಂತಿ. ಇನ್ನು ಕುಳಿತು ಮಾಡುವ ಆಸನಗಳು. ಪಾದಗಳನ್ನು ಸೇರಿಸಿ, ಅಂಗೈ ಎರಡು ಆ ರೀತಿ ಇರಲಿ. ಅಂಗೈ ಎರಡು. ಮೊದಲು ವಜ್ರಾಸನ, ಬಲಗಾಲನ್ನು ಮಡಿಸಿ ವಜ್ರಾಸನ. ಇನ್ನು ಎರಡನೇ ಸ್ಥಿತಿ ಎಡಗಾಲನ್ನು ಮಡಿಸಿ. ಇನ್ನು ಹೆಬ್ಬೆರಳು ಒಂದಕ್ಕೊಂದು ತಾಗಬೇಕು. ಕಣ್ಣು ಮುಚ್ಚಿ ಚಿನ್ಮುದ್ರೆ ಈ ರೀತಿ ಕೂತ್ಕೊಳ್ಳಿ. ಇದು ಧ್ಯಾನಕ್ಕಿರುವ ಆಸನ. ಹಣೆಯನ್ನು ನೆಲಕ್ಕೆ ತಾಗಿಸಿ. ಇನ್ನು ಅಲ್ಲೇ ಸ್ವಲ್ಪ ಹೊತ್ತೀರಿ. ಹಣೆ ನೆಲಕ್ಕೆ ತಾಗಿಸೋದು ಮುಖ್ಯ ಅಲ್ಲ, ಹಣೆಯ ಸ್ಪರ್ಶ, ಬೆನ್ನಿನ ಹಿಂದೆ ಆಗುವ ಅನುಭವ ಎಲ್ಲ ಗಮನಿಸಿ. ಆಮೇಲೆ ಭುಜಂಗಾಸನ ಮತ್ತು ಶಲಭಾಸನ ತೋರಿಸ್ತಾರೆ, ಅದೇ ಥರ ಮಾಡಿದ್ರಾಯಿತು. ನೋಡಿಕೊಳ್ಳಿ, ಆಮೇಲೆ ಮಾಡುವ. ಇದು ಕೊನೆ 2 ಆಸನಗಳು ಅಷ್ಟೇ. ಭುಜಂಗಾಸನ, ನಾಗರಹಾವನ ನೋಡಿ ನಮ್ಮ ಹಿರಿಯರು ಡೆವಲಪ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಹಣೆ ನೆಲದಲ್ಲಿರಬೇಕು. ಆಮೇಲೆ ಹಣೆಯನ್ನು ನೆಲಕ್ಕಿಟ್ಟು, ಇದು ಗದ್ದವನ್ನು ನೆಲಕ್ಕಿಡಬೇಕು, ಗದ್ದ. ಆಮೇಲೆ ಅಂಗೈ ಲಾಸ್ಟ್ ರಿಬ್ ಬೋನ್ ಹತ್ರ ಬರಬೇಕು, ಲಾಸ್ಟ್ ರಿಬ್ ಬೋನ್. ಕೈಗಳೆರಡು ಎಲ್ಬೋಸ್ ಕ್ಲೋಸ್ ಟು ಯುವರ್ ಬಾಡಿ, ಆ ಥರ ಇರಬೇಕು. ಇನ್ನು ಉಸಿರು ತೆಕ್ಕೊಳ್ತಾ ಎರಡನೇ ಸ್ಥಿತಿಯಲ್ಲಿ ದ್ವಿಯಲ್ಲಿ ಮೇಲೆ ತರಬೇಕು. ಕೈಯಲ್ಲಿ ಒತ್ತಡ ಹಾಕಲಿಕ್ಕಿಲ್ಲ ನಮ್ಮಲ್ಲಿ, ಅದು ವಿಪರೀತ ಭುಜಂಗಾಸನ. ಕೈಯಲ್ಲಿ ಒತ್ತಡ ಹಾಕಿ ಹಿಂದೆ ಮಾಡುವಂಥದ್ದು. ನಾವು ವಿಪರೀತ ಭುಜಂಗಾಸನ ಮಾಡುವುದಿಲ್ಲ, ಕೈಯಲ್ಲಿ ಒತ್ತಡ ಇಲ್ಲ ನೋಡಿ. ಆಗೇನಾಗ್ತದೆ, ನೀವು ಉಸಿರಾಡುವಾಗ ನಾಗರಾಹದ ಮೇಲೆ ಹೀಗೆ ಹೋದಾಗ ನಮ್ಮ ಮುಂಭಾಗ ಮೇಲೆ ಕಡೆ ಹೋಗ್ತದೆ, ಸ್ಪ್ರಿಂಗ್ ಆ್ಯಕ್ಷನ್. ಅದನ್ನು ಗಮನಿಸಬೇಕಷ್ಟೇ. ತ್ರೇಣಿ, ಗಡ್ಡವನ್ನು ನೆಲಕ್ಕೆ ತಾಗಿಸೋದು. ಚತ್ವಾರಿ, ಹಣೆ ನೆಲದಲ್ಲಿಟ್ಟು ಕೈ ಮುಂದೆ ತರೋದು, ಅದು ಚತ್ವಾರಿ. ಇನ್ನು ಶಲಭಾಸನ, ನಾವು ಇದರ ಹಿಂದಕ್ಕೆ ವ್ಯಾಯಾಮ ಕೊಡಲಿಲ್ಲ ನೋಡಿ, ಅದಕ್ಕೆ ಅದರ ಕಾಂಪ್ಲಿಮೆಂಟರಿ ಪಾಸ್ಚರ್. ಕೈಯನ್ನು ಎರಡನ್ನು ಮುಷ್ಟಿ ಕಟ್ಟಿ ತೊಡೆಯ ಮೇಲೆ ಬಾಗಿಲಿಟ್ಟುಕೊಳ್ಳೋದು, ಮುಷ್ಟಿ ಕಟ್ಟಿ ಹೆಬ್ಬೆರಳೊಳಗೆ. ಇನ್ನು 2 ಕಾಲನ್ನು ಎಳೆದು ಹಿಡಬೇಕು. ನೀವು ಎಳೆದು ಹಿಡ್ಕೊಂಡು ತುಂಬ ಮೇಲೆ ಬರಲಿಕ್ಕೆ ಕೊಂಡೋಗ್ಬೇಡಿ. ಅಭ್ಯಾಸದವ್ರು ತರ್ಬೋದು. ತುಂಬ ಮೇಲೆ ತಂದರೆ ಏನಾಗ್ತದೆ, ನಿಮ್ಮ ಒಣಕಾಲು ಮಡಿಸ್ತದೆ ಅಷ್ಟೇ. ದ್ವಿಯಲ್ಲಿ ಅಷ್ಟೇ. ಗಡ್ಡ ನೆಲದಲ್ಲೇ ಇರ್ತದೆ, ಗೊತ್ತಾಯ್ತಲ್ಲ. ತ್ರೇಣಿ ಕಾಲು ಬಿಡೋದು, ಚತ್ವಾರಿ ಕೈ ಬಿಡೋದು. ಆಮೇಲೆ ಇದರಲ್ಲಿ 2ರಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡ ಬೆನ್ನ ಮೇಲೆ ಇದ್ದೇ ಇರ್ತದೆ. ಮೊಸಳೆಯನ್ನು ನೋಡಿ ನಮ್ಮ ಋಷಿಗಳು ಡೆವಲಪ್ ಮಾಡಿದ್ದಾರೆ. ಕಾಲುಗಳು ನೋಡಿ ಹಾಗೆ ತಿರುಗಬೇಕು, ಹಿಮ್ಮಡಿ ಒಳಮುಖವಾಗಿ, ಮುಮ್ಮಡಿ ಹೊರಮುಖವಾಗಿರಬೇಕು. 2 ಕೈಗಳನ್ನು ಸೇರಿಸಿ ಗಡ್ಡದ ಮೇಲೆ ಮೊದಲು ಭುಜಂಗಾಸನ. ಗಿರಿಶನ್ನನೊಟ್ಟಿಗೆ ಮಾಡಿ. ಸ್ಥಿತಿ, ಕೈಗಳೆರಡು ಮುಂದೆ. ಭುಜಂಗಾಸನ. ಏಕಂ, ಗಡ್ಡ ನೆಲದಲ್ಲಿಡಿ. ಕೈಗಳನ್ನೆರಡನ್ನು ಲಾಸ್ಟ್ ರಿಬ್ಬನ್ನು ಹತ್ರ ಇಟ್ಟುಕೊಳ್ಳಿ. ಎದೆ ಹೊಟ್ಟೆ ಸೇರೋ ಭಾಗದಲ್ಲಿ ಇಟ್ಕೊಳ್ಳಿ. ಮುಂಭಾಗ ಮುಂದೆ ಬರಲಿ, ಮುಂಭಾಗ ಮುಂದೆ ಆಗಲಿ. ಭುಜಂಗಾಸನ. ಇನ್ನು ಕೈಯಲ್ಲಿ ಭಾರ ಇರಬಾರ್ದು. ಕೆಲವರು ವಿಪರೀತ ಭುಜಂಗಾಸನ ಮಾಡ್ತಾ ಇದ್ದೀರಿ. ವಿಪರೀತ ಭುಜಂಗಾಸನ ನಾವು ಮಾಡುವುದಿಲ್ಲ. ಚತ್ವಾರಿ, ಕೈಗಳನ್ನು ಬಿಡಿ, ಹಣೆ ನೆಲದಲ್ಲಿಡಿ. ಇನ್ನು ಇದರ ಪೂರಕಾಸನ, ತೊಡೆಯ ಒಳಗೆ. ಇನ್ನು ಕಾಲನ್ನು ಎಳೆದಿಟ್ಕೊಳ್ಳಿ, ಮೇಲೆ ತನ್ನಿ. ಗಡ್ಡ ನೆಲದಲ್ಲೇ ಇರ್ತದೆ, ಇಲ್ಲಿ ಗಡ್ಡ ನೆಲದಲ್ಲೇ ಇರ್ತದೆ. ಸರಿ, ಸರಾಗ ಉಸಿರಾಡಿ. ಇದು ಶಲಭಾಸನ. ಶಲಭ ಅಂದರೆ ಮೆಂಟಿಸ್, ಗ್ರಾಸ್ ಹಾಪರ್. ನೀವೇನು ಹೇಳ್ತೀರ ಅದಕ್ಕೆ? ತ್ರೇಣಿ ಕಾಲು ಬಿಡಿ, ಚತ್ವಾರಿ ಕೈ ಬಿಡಿ, ಹಣೆ ನೆಲದಲ್ಲಿಡಿ. ಇನ್ನು ಮಕರಾಸನಲ್ಲಿ ವಿಶ್ರಾಂತಿ. ಕಾಲುಗಳು ಸಾಕಷ್ಟು ದೂರ, ಹಿಮ್ಮಡಿ ಒಳಮುಖವಾಗಿ. ಕಾಲು ದೂರ ಇಡಬೇಕು, ಪಾದಗಳು ದೂರ. ಕೈ ಕಟ್ಟಿ ಕೈ ಸೇರೋ ಭಾಗದಲ್ಲಿ ಗಡ್ಡ ಇಡಿ. ವಿಶ್ರಾಂತಿ. ನಿಮ್ಮ ವಿಶೇಷವಾಗಿ ನಿಮ್ಮ ಬೆನ್ನನ್ನು ಗಮನಿಸಿ. ಮಕರಾಸನದಲ್ಲಿ ಯಾರು ಬೆನ್ನು ನೋವಿದ್ದರೆ 4-5 ನಿಮಿಷ ಮನೆಯಲ್ಲಿ ನೀವು ಮಕರಾಸನ ಮಾಡಿ, ಭಾಳ ಪ್ರಯೋಜನ ಆಗ್ತದೆ.
ಇನ್ನು ಕೈ ಕಾಲು ಹತ್ತಿರ ಸೇರಿಸಿ ಒಮ್ಮೆ ಎದ್ದು ಕೂತ್ಕೊಳ್ಳಿ. ದಯಮಾಡಿ ಒಮ್ಮೆ ಎದ್ದು ಕೂತ್ಕೊಳ್ಳಿ. ಇನ್ನು ಕೈ ಕಾಲುಗಳು ಯಾವುದೇ ಕಾಲಕ್ಕೂ ಅಲಗಾಡಿಸಲಿಕ್ಕಿಲ್ಲ. ನಿಮ್ಮ ಮನಸ್ಸಿನ ನಿರ್ದೇಶನದ ಮೂಲಕ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡುವಂಥದ್ದು. ನಾನು ಹೇಳ್ತೇನೆ, ಆ ಭಾಗವನ್ನು ಗಮನಿಸ್ತಾ ಹೋಗಿ. ಮನಸ್ಸನ್ನ ಪಾದದ ಮೇಲೆ ಗಮನಿಸಿ, ಕಾಲಿನ ಬೆರಳುಗಳನ್ನು ಸೇರಿಸಿ ಪಾದದ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ಪಾದದ ಎಲ್ಲ ಸಂದುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ನೀಲಕಂಠದ ಸ್ನಾಯುಗಳನ್ನು ಸೇರಿಸಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿ. ಎರಡು ಮೊಣಕಾಲುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ತೊಡೆಯ ಸ್ನಾಯುಗಳನ್ನು ಸೇರಿಸಿ ಎರಡು ಕಾಲುಗಳಿಗೆ ಪೂರ್ಣ ವಿಶ್ರಾಂತಿಯನ್ನು ಕೊಡಿ. ಪೃಷ್ಠದ ಸ್ನಾಯುಗಳನ್ನು ಸೇರಿಸಿ ಸೊಂಟದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಮನಸ್ಸನ್ನು ಹೊಟ್ಟೆ ಮೇಲೆ ಕೇಂದ್ರೀಕರಿಸಿ ಉಸಿರಾಟದಲ್ಲಿ ಹೊಟ್ಟೆಯ ಸ್ನಾಯುಗಳು ಮೇಲಕ್ಕೂ ಕೆಳಕ್ಕೂ ಹೋಗುವುದನ್ನು ಗಮನಿಸಿ ದೀರ್ಘ ಶ್ವಾಸ ಕೊಡಿ. ನಿಮ್ಮ ಜೊತೆಗೆ ಆಕಾರ ಹೇಳುವ ಶ್ವಾಸ ಕೊಡಿ. ಮನಸ್ಸನ್ನು ಬೇರೆ ಕೇಂದ್ರೀಕರಿಸಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈಗ ನಿಮ್ಮ ಮನಸ್ಸನ್ನು ಎದೆ ಮೇಲೆ ಕೇಂದ್ರೀಕರಿಸಿ ಉಸಿರಾಟದಲ್ಲಿ ಎದೆ ಭಾಗವನ್ನು ಗಮನಿಸಿ ಮನಸ್ಸನ್ನು ಅಂತರ್ಮುಖಿಯಾಗಿಸಿ ಹೃದಯದ ಭಾಗವನ್ನು ಗಮನಿಸಿ ಅತ್ಯಂತ ಬಲಿಷ್ಠವಾದ ಹೃದಯಗಳು ಆರೋಗ್ಯಪೂರ್ಣ ಹೃದಯಗಳು. ಓಂಕಾರದ ಕಂಪನಗಳು ಇಡೀ ದೇಹವನ್ನು ಪಸರಿಸಿ ಮನಸ್ಸು ಆನಂದದಲ್ಲಿದೆ, ದೇಹ ಉಲ್ಲಾಸದಲ್ಲಿದೆ. ಈ ಮನಸ್ಸಿನಲ್ಲಿ ಯಾವುದೇ ಕಡೆಯಿಂದ ಈ ವಿಶ್ರಾಂತಿಯನ್ನು ಆನಂದವನ್ನು ಇಡೀ ದೀರ್ಘಕಾಲ ಕೈಗೊಳ್ಳುವ. ನಿಧಾನವಾಗಿ ಕೈ ಕಾಲುಗಳನ್ನು ಸೇರಿಸಿಕೊಳ್ಳಿ. ನಿಮ್ಮ ಬಲಭಾಗಕ್ಕೆ ಹೊರಡಿ. ಬಲಗೈಯಿಂದ ತಲೆ ಮೇಲೆ ಹೋಗಿ ಎಡಗೈಯ ಸಹಾಯದಿಂದ ನಿಧಾನವಾಗಿ ಎತ್ತಿಕೊಳ್ಳಿ. ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮಗೆ ಯಾವುದು ಆರಾಮದಾಯಕವೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ತ್ರಿದೇಯ ಪ್ರತಿಷ್ಠಿತಂ ಶಾಂತಿ ಶಾಂತಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡುವ. ಇದರಲ್ಲಿ ಪ್ರಾಣಾಯಾಮ ಮಾಡಲಿಕ್ಕೆ ಇವತ್ತು ಸಮಯದ ಅಭಾವ ಇದೆ. ಹೀಗಾಗಿ ನಾಡಿ ಶುದ್ಧಿ ಪ್ರಾಣಾಯಾಮ ನಂತರ ಧಾರಿ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಸುಖ ಪ್ರಾಣಾಯಾಮ
ಜೊತೆಗೆ ಮುದ್ರೆ 2 ಬೆರಳುಗಳನ್ನ ಮಧ್ಯದ 2 ಬೆರಳುಗಳನ್ನು ಬಳಸಿ ನಂತರ ಪ್ರಾಣಾಯಾಮದಲ್ಲಿ ಕೈ 3 ಬೆರಳುಗಳನ್ನು ಬಳಸಿ ನಾಸಿಕ ಮುದ್ರೆ ಹೌದಲ್ಲ. ಒಂದು ದೀರ್ಘ ಶ್ವಾಸ ತಗೊಳ್ಳಿ. ಆನಂತರ ಬಲ ನಾಸಿಕರವನ್ನು ಮುಚ್ಚಿ ಎಡದಲ್ಲಿ ಉಸಿರನ್ನು ಪೂರ್ತಿ ಹೊರಗೆ ಬಿಡಿ, ಬಲದಲ್ಲಿ ಬಿಡಿ. ಪುನಃ ಬಲದಲ್ಲಿ ಉಸಿರನ್ನು ತಗೊಳ್ಳಿ, ಬಲ ನಾಸಿಕರನ್ನು ಮುಚ್ಚಿ ಎಡದಲ್ಲಿ ಬಿಡಿ. ಇದು ಒಂದು ಅರ್ಥ ಆಯಿತು. ಪುನಃ ಎಡದಲ್ಲಿ ಉಸಿರನ್ನು ತಗೊಳ್ಳಿ, ಪುನಃ ಬಲ ನಾಸಿಕರಲ್ಲಿ ಉಸಿರು ಬಲದಲ್ಲಿ ಮುಚ್ಚಿ ಎಡದಲ್ಲಿ ನಿಧಾನವಾಗಿ ಹಾಕಿ 5 ರೌಂಡ್ಸ್ ಈ ರೀತಿ ನಿಧಾನವಾಗಿ ಆನಂದವಾಗಿ ಉಸಿರಾಡ್ತಾ ಇದ್ದೀವಿ. ದೀರ್ಘ ಶ್ವಾಸ ತಗೊಂಡು ತುಟಿಗಳನ್ನು ಮುಚ್ಚಿ ಮಕರ ಕಟ್ಟ ಉಸಿರ ಹೊರಗೆ ಹಾಕೋದು. ಚಿನ್ಮುದ್ರೆಯಲ್ಲಿ ಕೂಡಿ 2 ಕೈಗಳು ಚಿನ್ಮುದ್ರೆಯಲ್ಲಿ
ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.